ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹೋಗುವ ರಾಜ್ಯ ಹೆದ್ದಾರಿಗೆ ಯಾವುದೇ ಕಾರಣಕ್ಕೆ ಟೋಲ್ ವಿಧಿಸಿದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಉಗ್ರ ಹೋರಾಟ ನಡೆಸಲಿದೆ ಎಂಬುದಾಗಿ ಉಡುಪಿ ಜಿಲ್ಲಾಧ್ಯಕ್ಷ ಅನ್ಸಾರ್ ಅಹ್ಮದ್ ಎಚ್ಚರಿಸಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ರಾಜ್ಯ ಹೆದ್ದಾರಿಗೆ ಸುಂಕ ವಸೂಲಿಗೆ ಈ ಹಿಂದೆ ಬಹಳಷ್ಟು ಬಾರಿ ಪ್ರಯತ್ನಿಸಿ ಕೈ ಸುಟ್ಟುಕೊಂಡಿದೆ. ಇದೀಗ ಮತ್ತೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಪಡುಬಿದ್ರಿಯ ಕಂಚಿನಡ್ಕ ಪ್ರದೇಶದಲ್ಲಿ ಸುಂಕ ವಸೂಲಿಗೆ ಮುಂದಿನ ಆಗಸ್ಟ್ ತಿಂಗಳ 16ಕ್ಕೆ ದಿನ ನಿಗದಿಪಡಿಸಿದೆ. ಇಲ್ಲಿ ಸುಂಕ ವಸೂಲಿ ಆರಂಭಿಸಿದರೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಟೋಲ್ ಹೆಸರಲ್ಲಿ ಜನರ ರಕ್ತ ಹೀರುವ ಪ್ರಯತ್ನ ಆಗಲಿದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬಲವಾಗಿ ಖಂಡಿಸುತ್ತದೆ ಎಂದರು. 15/8/2024ರಿಂದ ಸುಂಕ ವಸೂಲಾತಿಯನ್ನು ಆರಂಭ ಮಾಡಬೇಕಂತೇಳಿ ಕೆಶಿಫ್ ಒಂದು ಆದೇಶವನ್ನು ಹೊರಡಿಸಿದೆ. ಈ ಸುಂಕ ವಸೂಲಾತಿಯನ್ನು ಎಲ್ಲಿ ಮಾಡಬೇಕಂತ ಒಂದು ರೂಪುರೇಷೆಯನ್ನು ಮಾಡಿಕೊಂಡಿಲ್ಲ, ಅದಕ್ಕೊಂದು ಜಾಗವನ್ನು ನಿಗದಿಪಡಿಸಿಲ್ಲ. ಬಹುಶಃ ಇದು ಕರಾವಳಿಯ ಜನರ ಒಂದು ತಾಳ್ಮೆಯನ್ನು ಪರೀಕ್ಷಿಸುವಂತಹ ಕೆಲಸ. ಬಹಳಷ್ಟು ವರ್ಷಗಳಿಂದ ಈ ಸುಂಕ ವಸೂಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇದನ್ನು ಬಲವಾಗಿ ಖಂಡಿಸುತ್ತದೆ. ಮುಂದಿನ 10 ದಿನದ ಗಡುವನ್ನು ನಾವು ಕೆಶಿಫ್ಗೆ ನೀಡಲಿಕ್ಕಿದ್ದೇವೆ. ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರಿಗೆ ನಾವು 10 ದಿನದ ಗಡುವನ್ನು ಕೊಡ್ತೇವೆ. 10 ದಿನದ ಒಳಗೆ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶವನ್ನು ರದ್ದುಪಡಿಸಬೇಕು. ಒಂದು ವೇಳೆ ರದ್ದುಪಡಿಸಿದ ಪಕ್ಷದಲ್ಲಿ ನಾವು ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಹಾಗೂ ಸಂವಿಧಾನಬದ್ಧವಾದಂತಹ ಹೋರಾಟಕ್ಕೆ ಸಂಘಟನೆ ಸಂಪೂರ್ಣವಾದ ಸಿದ್ಧತೆ. ಸುದ್ದಿಗೋಷ್ಠಿಯಲ್ಲಿ ಮಾತೃ ಸಂಘಟನಾ ಜಿಲ್ಲಾ ಸಂಚಾಲಕ ಸುಧೀರ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ನಿಜಾಮುದ್ದೀನ್, ಸ್ಥಳೀಯರಾದ ಶಂಕರ್ ಕಂಚಿನಡ್ಕ, ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶಫೀಕ್ ಕಲಂತರ್ ಹಾಗೂ ಜ್ಯೋತಿ ಮೆನನ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಳ್, V4 ನ್ಯೂಸ್, ಪಡುಬಿದ್ರಿ.